ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಏನಪ್ಪ ಇವನು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ, ನೋಡಿ ನಾನು ಹಂಗೆ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಮನೆಯಲ್ಲಿ ಮರಗೆಣಸು ನಟ್ಟಿರೋದು ಕಾಣಿಸ್ತು. ಅದಕ್ಕಾಗಿ ನಾನು ಡ್ರೈವರ್ ಹತ್ರ ಹೇಳಿದೆ, ನಡಿಯಪ್ಪ ಸ್ವಲ್ಪ ಮರಗೆಣಸಾದ್ರೆ ಕೇಳೋಣ ಅಂತ. ಬೇರೆ ಏನೂ ಆಗ್ತಾ ಇಲ್ಲ, ಮರಗೆಣಸಾದ್ರೆ ಕೇಳೋಣ ಅಂತೇಳಿ ಹಂಗೆ ಡ್ರೈವರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಕಾರೇ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಈಗ ಅಲ್ಲಿ ಕಾರಲ್ಲೇ ದೂರದಲ್ಲಿ ನಿಲ್ಲಿಸಿ ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಈ ಕಡೆ ರಸ್ತೆದು ಸ್ವಲ್ಪ ಪ್ರಾಬ್ಲಮ್ ಇದೆ, ಹಾಗಾಗಿ ನಡ್ಕೊಂಡು ಹೋಗ್ತಿರೋದು. ಈ ಕಡೆ ನೋಡಿ ಬಾಳೆ ಗಿಡ ಎಲ್ಲ ನಟ್ಟಿದ್ದಾರೆ. ಹೋಗ್ತಾ ಇದ್ದೀವಿ. ಇನ್ನೇನು ಮರಗೆಣಸು ಹತ್ರ ಬಂದು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮರಗೆಣಸಿದೆ. ನಮ್ಗೆ ಅಪರೂಪ ಹಬ್ಬ, ಇಲ್ಲೆಲ್ಲ ಅಷ್ಟೇನು ಸಿಗಲ್ಲ. ಇವ್ರು ಇಲ್ಲಿ ಸೇಲ್ ಮಾಡ್ತಾರೆ ಅಂತ ಗೊತ್ತಲ್ಲ, ಮಾರ್ಕೆಟಲ್ಲೆಲ್ಲ ಸಿಗಲ್ಲ. ಹಾಗೆ ಹಿಂಗೆ ಬಂದು ನೋಡಿ ಮರಗೆಣಸು ನಟ್ಟಿದ್ದಾರೆ. ಮರಗೆಣಸು ಮಾತ್ರ ಅಲ್ಲ, ಈ ಕಡೆ ಸ್ವಲ್ಪ ಏನೋ ಬೇರೆ ಸೊಪ್ಪು ತರಕಾರಿ ಎಲ್ಲ ನೆಟ್ಟಿದ್ರು. ಅದಕ್ಕೆ ಅವನ ಹತ್ರ ಡ್ರೈವರ್ ಹತ್ರ ಹೇಳಿದೆ, ನನ್ನ ಸ್ವಲ್ಪ ತೋರ್ಸಪ್ಪ ಅಂತ. ಆದರೆ ಅವ್ನು ನೋಡಿ ಮೊಬೈಲ್ನ ನೆಲಕ್ಕೆ ಹಿಡ್ದಿದ್ದಾನೆ. ಅಪ್ಪ ಸ್ವಲ್ಪ ಮುಖ ತೋರ್ಸಪ್ಪ. ನೋಡಿ ಮುಖ ತೋರಿಸ್ತಾ ಇದ್ದಾನೆ. ಹಾಗೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಏನೆಲ್ಲ ಸೊಪ್ಪೆಲ್ಲ ಹಾಕಿದ್ದಾರೆ. ನಾನು ಇವನ ಹತ್ರ ಹೇಳಿದೆ, ಏನಪ್ಪ ಇದು ಸ್ವಲ್ಪ ನಮಗೂ ಹೇಳು ಅಂತ. ಅವನು ಏನೋ ಹೇಳ್ತಿದ್ದಾನೆ ನನ್ನ ಜೊತೆ, ಆದರೆ ಸತ್ಯ ದೇವರ್ನಾಜ್ ಯಾವುದು ನನಗೆ ಅರ್ಥ ಆಗ್ತಿಲ್ಲ. ಏನೋ ಸೊಪ್ಪಿದ ಹೆಸರು ಹೇಳ್ದ, ನನಗೆ ಗೊತ್ತಿಲ್ಲ. ಅದು ಅಲ್ಲಿ ಮಾರ್ಕೆಟಲ್ಲಿ ನೋಡಿದ ನೆನಪಿಲ್ಲ. ಆದರೆ ಸ್ವಲ್ಪ ಆ ಕಡೆ ಎಲ್ಲ ಈರುಳ್ಳಿ ಎಲ್ಲ ನೆಟ್ಟಿದ್ರು, ಅದೆಲ್ಲ ಗೊತ್ತಾಯಿತು. ನೋಡಿ ಈರುಳ್ಳಿ ಇದೆ ನೋಡಿ, ಇಲ್ಲಿ ಈರುಳ್ಳಿ ಆದರೂ ಗೊತ್ತಾಯಿತು. ಆಮೇಲೆ ಆ ಕಡೆ ಏನೋ ಇದು ಸಲಾಡಿದ್ದು ಸೊಪ್ಪು ಹಾಕಿದ್ದಾರೆ ನೋಡಿ, ಅದು ಗೊತ್ತಾಯಿತು. ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರು, ಅದು ಗೊತ್ತಾಯಿತು. ಆದರೆ ನಾನು ಹತ್ರ ಹೇಳಿ, ಸಾಕಪ್ಪ ಇಲ್ಲಿ ನೋಡಿದ್ದು, ನಡಿ ಅಲ್ಲಿ ಮರಗೆಣಸು ಕೀಳೋಣ ಅಂತ. ಅದಕ್ಕೆ ನೋಡಿ ಓನರ್ ಬಂದ ನೋಡಿ. ಹಾಗೆ ಬಂದ ತಕ್ಷಣವೇ ಸ್ಟಾರ್ಟ್ ಮಾಡ್ದೆ ಅಗಿಲಿಕ್ಕೆ, ಅಗಿತಾ ಇದ್ದಾನೆ. ನಾನು ಯಾಕೆ ಇದು ತೋರಿಸ್ತಿದ್ದೀನಿ ಅಂತ ಹೇಳಿದರೆ, ನಮಗಿಲ್ಲಿ ಮಾರ್ಕೆಟಲ್ಲೆಲ್ಲ ಇದು ನೋಡ್ಲಿಕ್ಕೆ ಸಿಗಲ್ಲಪ್ಪ, ಇದು ಅಪರೂಪ. ಹಾಗಾಗಿ ಇವನು ಆಟ ಆಡ್ತಿದ್ದಾನೆ. ಬೇರೆ ಮಳೆ ಬೇರೆ ಬರ್ತಾ ಇದೆ. ಇವನು ತುಂಬ ಕಿರ್ಚಾಡ್ದಾನ ಫಸ್ಟ್ ಬರಬೇಕಾದ್ರೆ. ಈಗ ಸ್ವಲ್ಪ ಫ್ರೆಂಡ್ ಮಾಡಿಕೊಂಡೆ, ಈಗೇನು ಕಿರ್ಚ್ತಾ ಇಲ್ಲ. ಆಟ ಆಡ್ತಿದ್ದಾನೆ ಇವನು. ಆಟ ಆಡ್ತಿದ್ದಾನೆ. ಇಲ್ಲಿ ನೋಡ್ಬೋದು ಎಲ್ಲ ಮರಗೆಣಸು ನಟ್ಟಿದ್ದಾರೆ ಇವ್ರದ್ದೆಲ್ಲ. ಮನೆ ನೋಡ್ಬೋದು ನೀವು. ಈ ಕಡೆ ಇವನು ಈಗ ಸಿಕ್ತು ನೋಡಿ ಮರಗೆಣಸು ಸಿಕ್ತು. ಇವತ್ತೊಂದು ಒಳ್ಳೆ ವೀಕೆಂಡ್ ಬೇರೆ, ಸಂಜೆ ಟೀ ಜೊತೆಗೆ ಹಾಗೆ ಇದನ್ನು ಬೇಯಿಸಿ ತಿನ್ನಬೇಕಂತ ಪ್ಲ್ಯಾನ್ ಹಾಕಿದ್ದೀನಿ. ನೋಡಬೇಕು. ಅಗಿತಾ ಇದ್ದಾನೆ ನೋಡಿ. ನಮ್ಮ ಕಡೆ ಎಲ್ಲ ಹೆಂಗೆ ಅಂತೇಳಿದರೆ ಗಿಡನೇ ಕಡ್ದಾಕ್ತಾರೆ ಒಂದು ಸಲ ತೆಗಿಬೇಕಾದ್ರೆ. ಆದರೆ ಇಲ್ಲಿ ಫುಲ್ಲು ಡಿಫರೆಂಟು. ಇವ್ರು ಬರೀ ಮರಗೆಣಸು ಮಾತ್ರ ಸೈಡಿಂದ ತೆಗಿತಾರೆ. ತೆಗೆದುಕೊಟ್ಟ ಇನ್ನು ನಾವೆಲ್ಲ ಹೊರಟ್ವಿ. ಆದರೆ ನಿಮಗೆ ಮರಗೆಣಸು ತೋರಿಸಲೇ ಇಲ್ಲಲ್ಲ. ನೋಡಿ ಮರಗೆಣಸು ನೋಡಿ, ಇವ್ರು ಹಿಡ್ಕೊಂಡು ಬರ್ತಾ ಇದ್ದಾರೆ ನೋಡಿ. ದೊಡ್ಡ ಮರಗೆಣಸು ಊರಲ್ಲೆಲ್ಲ ಇಷ್ಟು ದಪ್ಪ ಸಿಗ್ಬೋದು. ಆದರೆ ಇಲ್ಲಿ ಅಂತೂ ಸಖತ್ತಾಗಿದೆಯಪ್ಪ. ಇವತ್ತೇ ಬೇರೆ ವೀಕೆಂಡು, ಸಂಜೆ ಒಂದು ಮಳೆ ಬೇರೆ ಬರೋ ಥರ ಇದೆ. ಹಾಗೆ ಸಂಜೆ ಒಂದು ಬ್ಲ್ಯಾಕ್ ಟೀ ಮಾಡಿಕೊಂಡು ಅದ್ರ ಜೊತೆ ಇದನ್ನು ಬೇಯಿಸಿ ಅದಕ್ಕೊಂದು ಒಳ್ಳೆ ನಾಟಿ ಕೋಳಿ ಸಾರು ಮಾಡ್ಕೊಂಡು ತಿನ್ನೋ ಪ್ಲ್ಯಾನಲ್ಲಿದ್ದೇನೆ. ನೀವು ಎಂಜಾಯ್ ಮಾಡಿ ವೀಕೆಂಡ್ನ. ಹ್ಯಾಪಿ ವೀಕೆಂಡ್.